ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ವಿಜಯವಾಣಿ ಪತ್ರಿಕೆಯ ಹಿರಿಯ ವರದಿಗಾರರು ಆಗಿರುವ ಶಿವಾನಂದ ತಗಡೂರು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ. ನೀವು ರಾಜ್ಯ ಅಧ್ಯಕ್ಷರಾದ ಬಳಿಕ ರಾಜ್ಯ ಸಂಘ ಸಕ್ರಿಯವಾಗಿದೆ. ಪತ್ರಕರ್ತರ ನೋವುಗಳಿಗೆ ಸ್ಪಂದಿಸುತ್ತೀರಿ ಹೇಳುವಂಥದ್ದು ಎಲ್ಲ ಪತ್ರಕರ್ತರಿಗೆ ಗೊತ್ತಿರುವ ವಿಷಯ. ಇದು ಹೇಗೆ ಸಾಧ್ಯವಾಯಿತು? ಅಲ್ಲ, ಪತ್ರಕರ್ತರ ಸಮುದಾಯನೇ ಒಂದು ವಿಶೇಷವಾಗಿರುವಂಥ ಸಮುದಾಯ. ಸಮಾಜದಲ್ಲಿ ಎಲ್ಲ ವರ್ಗಗಳಿದ್ದಾವೆ. ಹಾಗೆ ಪತ್ರಕರ್ತರ ಸಮುದಾಯ ಕೂಡ ಜನಸಮೂಹದಿಂದ ಬಂದಂಥ ಒಂದು ವರ್ಗ. ಆದರೆ ಮಾಧ್ಯಮ ಮಿತ್ರರಿಗೆ ಒಂದು ವಿಶೇಷವಾದ ಕಾಳಜಿ, ಜವಾಬ್ದಾರಿ ಇದೆ. ಆ ಕಾರಣಕ್ಕೆ ಇದು ಅನ್ಆರ್ಗನೈಸ್ ಸೆಕ್ಟರ್ ಆಗಿರೋದ್ರಿಂದ ಇಲ್ಲಿ ಸಂಘಟಿತವಾದಂಥ ಒಂದು ಪತ್ರಕರ್ತರ ಸಂಘಟನೆಯನ್ನು ಎಲ್ಲರ ಶ್ರೇಯೋಭಿವೃದ್ಧಿಗಾಗಿ, ಅವರ ನೋವು ನಲಿವಿಗಾಗಿ ಹಲವಾರು ವಿಚಾರಗಳಲ್ಲಿ ಅವರ ಡಿಮ್ಯಾಂಡ್ಸ್ ಇದೆ. ಅವರ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಈ ಸಂಘಟನೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು 1932ರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಕಿದಂಥ ಸಂಘಟನೆ ಇದು. ಅವತ್ತಿನಿಂದ ಇವತ್ತಿನವರೆಗೂ 88 ವಸಂತಗಳನ್ನು ಕಂಡಿರುವಂಥ ಈ ಸಂಘಟನೆಯ ಅಧ್ಯಕ್ಷರಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರುವಂಥ ಪತ್ರಕರ್ತರಿಂದ ಹಿಡಿದು ರಾಜಧಾನಿಯಲ್ಲಿರುವಂಥ ಪತ್ರಕರ್ತರವರೆಗೆ ಎಲ್ಲ ಪತ್ರಕರ್ತರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ, ಅವರ ಡಿಮ್ಯಾಂಡ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಗಮನ ಸೆಳೆಯುವಂಥದ್ದು, ಮತ್ತು ಆ ಪತ್ರಕರ್ತರಿಗೆ ಏನಾದರೂ ಅನೇಕ ಸಂದರ್ಭಗಳಲ್ಲಿ ಹಲ್ಲೆಗಳಾದಾಗ ಅವರ ರಕ್ಷಣೆಗೆ ಧಾವಿಸುವಂಥದ್ದು. ಹಾಗೆ ಎಲ್ಲ ಪತ್ರಕರ್ತ ಬಾಂಧವರು ಆ ವೃತ್ತಿಯಲ್ಲಿ ಕೆಲಸ ಮಾಡುವಂಥವರು ಯಾರೇ ಇದ್ದರೂ ಕೂಡ ಅವರ ಸಾಧನೆಯನ್ನು ನಾವು ಗೌರವಿಸುವಂಥದ್ದು. ಆ ಸಮ್ಮೇಳನದ ಮೂಲಕ ಅವರೆಲ್ಲರನ್ನೂ ಒಂದು ವೇದಿಕೆ ತರುವಂಥ ಪ್ರಯತ್ನಗಳನ್ನು ನಾವು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಮತ್ತು ಕಾರ್ಯವ್ಯಾಪ್ತಿ ಎಷ್ಟು? ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಾಡಿನ ಉದ್ದಗಲಕ್ಕೆ ಇದೆ. ಅದು ಇಷ್ಟೇ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಂದರೆ ನಾನು ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಘಗಳಿದೆ, ಹಾಗೆ ತಾಲೂಕು ಮಟ್ಟದಲ್ಲಿ ತಾಲೂಕು ಸಂಘಗಳಿದೆ. ಇತ್ತೀಚೆಗೆ ಹೋಬಳಿ ಮಟ್ಟದಲ್ಲೂ ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘಗಳ ಯೂನಿಟ್ಗಳು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರ ವೃತ್ತಿ ಬದುಕು ಶುರುವಾಗದೆ ಅಲ್ಲಿ ಪತ್ರಕರ್ತರ ಸಂಘದಿಂದ. ಅಂದರೆ ಅಲ್ಲಿ ಒಂದು ಪ್ರೆಸ್ ಮೀಟ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಎಲ್ಲರೂ ಒಂದು ಕಡೆ ಸೇರ್ತಾರೆ, ಅಲ್ಲಿಂದ ಮುಂದಕ್ಕೆ ಅವರು ಹೋಗ್ತಾರೆ. ಹಾಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲ ಚಟುವಟಿಕೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆ. ಅದ್ರ ಮೂಲಕ ಇದು ಇಡೀ ನಾಡಿನ ಉದ್ದಗಲಕ್ಕೆ ತನ್ನ ವ್ಯಾಪ್ತಿಯನ್ನು ವ್ಯಾಪಿಸ್ಕೊಂಡಿದೆ. ಈ ಸಂಘಟನೆಯಲ್ಲಿ ಬಹುತೇಕ ಎಲ್ಲ ಕಾರ್ಯನಿರತ, ಅದು ವಿದ್ಯುನ್ಮಾನ ಮಾಧ್ಯಮ ಇರ್ಬೋದು ಅಥವಾ ರೇಡಿಯೋ ಇರ್ಬೋದು ಅಥವಾ ಎಲ್ಲ ಪತ್ರಿಕೆಗಳಿರ್ಬೋದು, ಬೇರೆ ಬೇರೆ ಯಾರ್ಯಾರು ವೃತ್ತಿ ನಿರತರಿದ್ದಾರೆ ಬಹುತೇಕರು ಎಲ್ಲರೂ ಕೂಡ ಇಲ್ಲಿ ಸದಸ್ಯರಿದ್ದಾರೆ. ಸುಮಾರು 8,000ಕ್ಕೂ ಹೆಚ್ಚು ಸದಸ್ಯರು ಈ ಸಂಘಟನೆ ಒಳಗಡೆ ಇದ್ದಾರೆ. ಸರ್ಕಾರದಿಂದ ಪತ್ರಕರ್ತರಿಗೆ ಯಾವೆಲ್ಲ ಸೌಲಭ್ಯಗಳು ಇದೆ ಮತ್ತು ಪತ್ರಕರ್ತರಿಗೆ ಆ ಸೌಲಭ್ಯಗಳನ್ನು ದೊರಕುವಲ್ಲಿ ರಾಜ್ಯ ಸಂಘ ಯಾವ ರೀತಿ ಪ್ರಯತ್ನ ಮಾಡ್ತಿದೆ? ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ತನ್ನದೇ ಆದಂಥ ಒಂದು ಧ್ಯೇಯೋದ್ದೇಶಗಳಿದೆ. ಒಂದು, ಪತ್ರಕರ್ತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂದರ್ಭದಲ್ಲಿ ಅವರ ಡಿಮ್ಯಾಂಡ್ಸ್ಗಳೇನಿದೆ. ಈಗ ಸಪೋಸ್ ನಾವು ಮುಂಚೆ ವೃತ್ತಿನಿರತ ಪತ್ರಕರ್ತರಿಗಾಗಿ ಅಕ್ರೆಡೇಷನ್ ಕಾರ್ಡ್ ಕೂಡ ಇರಲಿಲ್ಲ. ಅಂದರೆ ಮಾನ್ಯತೆ ಸರ್ಕಾರದಿಂದ ಕೊಡುವಂಥ ಒಂದು ಮಾನ್ಯತಾ ಪತ್ರ ಕೂಡ ಇರಲಿಲ್ಲ. ಅದನ್ನು ಕೂಡ ನಮ್ಮ ಸಂಘದ ಹೋರಾಟದ ಫಲವಾಗಿ ಅದು ಬಂತು. ಹಾಗೆ ಬಸ್ ಪಾಸ್ ವ್ಯವಸ್ಥೆ ಬಂತು, ಯಾರು ಅಕ್ರೆಡೇಟ್ ಜರ್ನಲಿಸ್ಟ್ ಇದ್ದಾರೆ ಅವರಿಗೆ. ಹಾಗೆ ಈಗ ನಾವು ಈ ಸಂಘಟನೆಯಿಂದ ಹೋರಾಟ ಮಾಡಿದರ ಫಲವಾಗಿ ಇವತ್ತು ಎಲ್ಲ ಪತ್ರಕರ್ತರಿಗೂ ಕೂಡ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸಿ ಅದಕ್ಕೆ ಒಂದು ಹೆಲ್ತ್ ಕಾರ್ಡನ್ನು ತರಬೇಕು ಅಂತ ಸತತ ಪ್ರಯತ್ನವನ್ನು ಮಾಡ್ತಾಯಿತ್ತು. ಅದು ಬೇರೆ ಬೇರೆ ಕೇರಳದಲ್ಲಿದೆ ಅಥವಾ ಪಶ್ಚಿಮ ಬಂಗಾಳದಲ್ಲಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಆಂಧ್ರ, ತೆಲಂಗಾಣ ಈ ಕಡೆ ಎಲ್ಲ ಕೆಲವು ರಾಜ್ಯಗಳಲ್ಲಿ ಪತ್ರಕರ್ತರಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ.
ಹಾಗೆ ನಮ್ಮಲ್ಲೂ ಕೂಡ ಯೋಜನೆಯನ್ನು ರೂಪಿಸಬೇಕು, ಪತ್ರಕರ್ತರೆಲ್ಲರಿಗೂ ಅದು ಅನುಕೂಲ ಆಗಬೇಕು ಅಂತೇಳಿ ನಾವು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದಿದ್ದು, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದು. ಅದರ ನಿರಂತರ ಹೋರಾಟದ ಫಲವಾಗಿ ಇವತ್ತು ಹೆಲ್ತ್ ಕಾರ್ಡನ್ನು ಇಶ್ಯೂ ಮಾಡಿದ್ದಾರೆ. ಅದರ ಒಂದು ಹೆಲ್ತ್ ಕಾರ್ಡ್ ಅಂದರೆ ಅದರಲ್ಲಿ ಆ ಪತ್ರಕರ್ತ ತನ್ನ ಕುಟುಂಬ ಪೂರ್ಣ ಬರುತ್ತೆ, ಅಂದರೆ ಅವ್ರ ಗಂಡ ಹೆಂಡತಿ ಮಕ್ಕಳು ಅಷ್ಟು ಜನರು ಅದರೊಳಗಡೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಅಪ್ಪ ಅಮ್ಮದಿರನ್ನು ಕೂಡ ಅದರೊಳಗಡೆ ತರಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಪತ್ರಕರ್ತ ಅವನಿಗೆ ಅನಾರೋಗ್ಯ ಆಗಿ ಏನಾದರೂ ಯಾವ್ದಾರು ಆಸ್ಪತ್ರೆ ಸೇರಿದರೆ, ಅಂದರೆ ಪ್ಯಾನಲೈಸ್ಡ್ ಹಾಸ್ಪಿಟ್ಲು ಯಾವುದಿದೆ ಅದರಲ್ಲಿ ಸೇರಿದರೆ ಅವ್ರಿಗೆ 5 ಲಕ್ಷ ತನಕ ಅದರ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಈ ಹೆಲ್ತ್ ಕಾರ್ಡಲ್ಲಿ ತಂದಿದ್ದೇವೆ. ಹಾಗಾಗಿ ಈ ಥರದ್ದು ಸೌಲಭ್ಯಗಳನ್ನು ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೇವೆ. ಅದರ ಜೊತೆಗೆ ಪತ್ರಿಕೆಗಳ ಜಾಹೀರಾತು ವಿಚಾರಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಇದು ಕರೋನಾ ಲಾಕ್ಡೌನ್ ಟೈಮಲ್ಲಿ ಸುಮಾರು ಎಲ್ಲ ಪತ್ರಿಕೆಗಳಿಂದ ಹಿಡಿದು, ಎಲ್ಲ ಸಣ್ಣ ಪತ್ರಿಕೆಯಿಂದ ಹಿಡಿದು ದೊಡ್ಡ ಪತ್ರಿಕೆಯಿಂದ ಹಿಡಿದು ಎಲ್ಲ ಟಿ ವಿಗಳಾದಿಯಾಗಿ ಸುಮಾರು 56 ಕೋಟಿ ರೂಪಾಯಿ ಹಣ 1.5 ವರ್ಷದ್ದು ಬಾಕಿ ಇತ್ತು ಜಾಹೀರಾತು ಬಿಲ್ಲು. ಅದನ್ನು ನಮ್ಮ ಸಂಘದಿಂದ ರೆಪ್ರೆಸೆಂಟ್ ಮಾಡಿ ಮುಖ್ಯಮಂತ್ರಿಗಳ ಗಮನ ಸೆಳೆದ ಪರಿಣಾಮವಾಗಿ ಕೂಡಲೇ ಒಂದೇ ಕಂತಿನಲ್ಲಿ ಅದರ ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದರು. ಹೀಗೆ ನಿರಂತರವಾಗಿ ಸಂಘ ತನ್ನ ಸಾಂಘಿಕ ಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದೆ. ಯಾವುದೇ ಸಂದರ್ಭದಲ್ಲಿ ಪತ್ರಕರ್ತರಿಗೆ ತೊಂದರೆಗಳಾದಾಗ ನಾವು ಅದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಸರ್ಕಾರವನ್ನು ಮನವೊಲಿಸಿ, ಮುಖ್ಯಮಂತ್ರಿಗಳ ಮನವೊಲಿಸಿ ಆ ಸೌಲಭ್ಯವನ್ನು ಆ ಕುಟುಂಬಕ್ಕೆ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಕರೋನಾ ಅವಧಿಯಲ್ಲಿ ಒಬ್ಬ ಪತ್ರಕರ್ತ, ವೃತ್ತಿನಿರತ ಪತ್ರಕರ್ತ ಸಾವಪ್ಪಿನಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದ್ವಿ. ಅದನ್ನು ಕೂಡಲೇ ಅವರು ತಕ್ಷಣವೇ ಮಂಜೂರು ಮಾಡಿ, ಅವರು ಯಾರು ವೃತ್ತಿನಿರತ ಪತ್ರಕರ್ತರು ಕರೋನಾ ಸೋಂಕಿಗೆ ಒಳಗಾಗಿ ಟ್ರೀಟ್ಮೆಂಟ್ ತಗೊಂಡು ಆಸ್ಪತ್ರೆಯಲ್ಲಿ ಸಾವು ನೋವು ಸಂಭವಿಸಿದಂಥ ಸಂದರ್ಭದಲ್ಲಿ ಅವರಿಗೆ 5 ಲಕ್ಷ ರೂಪಾಯಿ ಹಣವನ್ನು ಅವರ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಈಗಾಗಲೇ ಸುಮಾರು ಆ ಥರದ ಒಂದು 20ಕ್ಕೂ ಹೆಚ್ಚು ಪತ್ರಕರ್ತರಿಗೆ ಈ ಸೌಲಭ್ಯ ಸಿಕ್ಕಿದೆ. ಅದಲ್ಲದೆ ಆಸ್ಪತ್ರೆಗಳಿಗೆ ದಾಖಲಾದಂಥ ಸಂದರ್ಭದಲ್ಲಿ ತುಂಬ ಹಣ ಬಂದಂಥ, ತುಂಬ ಬಿಲ್ ಜಾಸ್ತಿ ಆದಂಥ ಹೊತ್ತಿನಲ್ಲಿ ಅಲ್ಲೂ ಕೂಡ CM ಪರಿಹಾರ ನಿಧಿಯಿಂದ ಹಣವನ್ನು ಕೊಡಿಸುವಂಥ, ಪರಿಹಾರದ ನೆರವು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇದರ ಜೊತೆಗೆ ಮಣಿಪಾಲ್ ಆಸ್ಪತ್ರೆ ಅಂತೇಳಿ ಒಂದು ಪ್ರೈವೇಟ್ ಆಸ್ಪತ್ರೆ, ಆ ಆಸ್ಪತ್ರೆ ಜೊತೆಗೆ ಒಂದು ಒಡಂಬಡಿಕೆ ಮಾಡಿಕೊಂಡು, ಸಂಘದ ವತಿಯಿಂದ ಒಂದು ಒಡಂಬಡಿಕೆ ಮಾಡಿಕೊಂಡು ಅಲ್ಲಿ ಯಾರೇ ದಾಖಲಾದರೂ ಆ ಆಸ್ಪತ್ರೆಗೆ 20% ರಿಯಾಯಿತಿಯನ್ನು ಕೊಡಬೇಕು ಅಂತಲೂ ಕೂಡ ಮಾಡಿದ್ವಿ. ಹೀಗೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಏನೇನು ಸಾಧ್ಯ ಇದೆ ಆ ಎಲ್ಲ ಪ್ರಯತ್ನಗಳನ್ನು ಸಂಘ ಮಾಡ್ತಾ ಇದೆ. ಪತ್ರಕರ್ತರ ಪೆನ್ಷನ್ ಹೆಚ್ಚಿಸಲು ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ. ಪೆನ್ಷನ್ ವಿಚಾರಕ್ಕೆ ಬರೋದಾದ್ರೆ ಪತ್ರಕರ್ತರಿಗೆ ಮುಂಚೆ 1,000 ರೂಪಾಯಿ ಇತ್ತು, ಭಾಳ ಜನರಿಗೆ ಗೊತ್ತಿಲ್ಲ ಅದು. ಆಮೇಲೆ ನಾವು ಅದನ್ನು ಸಂಘದ ಹೋರಾಟದ ಫಲವಾಗಿ 2,000 ಆಯಿತು. ಆಮೇಲೆ ಅದ್ರ 2,000 ರೂಪಾಯಿ ಏನೂ ಬರೋಲ್ಲ, ಔಷಧಿ ಕೂಡ ತಗೊಳಕ್ಕಾಗಲ್ಲ ಅಂತೇಳಿ ಒತ್ತಾಯ ಮಾಡಿ ಅದು 4,000 ಆಯಿತು. ಆಮೇಲೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲೇ ಮತ್ತು ಅದನ್ನು 6,000ಕ್ಕೆ ಹಿಂದೆ ನಮ್ಮ ಒತ್ತಾಯದ ಫಲವಾಗಿ ಮಾಡಿದರು. ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಹೊತ್ತಿನಲ್ಲಿ ನಾವು ಅದರ ಹಣ 6,000 ರೂಪಾಯಿ ಸಾಕಾಗೋದಿಲ್ಲ, ಅದನ್ನು ಕನಿಷ್ಠ 15,000ಕ್ಕೆ ತನ್ನಿ ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಈಗ ಅದನ್ನು ನಮ್ಮ ಒತ್ತಾಯದ ಫಲವಾಗಿ 10,000 ರೂಪಾಯಿ ಮಾಸಿಕ ಒಬ್ಬ ಪತ್ರಕರ್ತನಿಗೆ, ನಿವೃತ್ತಿಯಾದಂಥ ಪತ್ರಕರ್ತನಿಗೆ, ಸಂಕಷ್ಟದಲ್ಲಿರುವಂಥ ಪತ್ರಕರ್ತನಿಗೆ 10,000 ರೂಪಾಯಿ ಕೊಡುವಂಥ ವ್ಯವಸ್ಥೆ ಆಗಿದೆ. ಕೊರೋನಾ ಕಾರಣದಿಂದಾಗಿ ನೂರಾರು ಪತ್ರಕರ್ತರು ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಅವರ ಪರವಾಗಿ ಸಂಘ ಇದೆಯಾ? ಖಂಡಿತವಾಗಿ ಇದು ವೃತ್ತಿ ಪರವಾಗಿರುವಂಥ ಸಂಘಟನೆ. ಇದರಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಅನೇಕ ಸ್ನೇಹಿತರುಗಳು ಈ ಸಂಕಷ್ಟವನ್ನು ಎದುರಿಸಿದ್ದಾರೆ, ಈಗಲೂ ಎದುರಿಸ್ತಾ ಇದ್ದಾರೆ. ಈಗ ಒಂದಷ್ಟು ಸುಧಾರಣೆ ಹಂತಕ್ಕೆ ಬರ್ತಾ ಇದೆ. ಆದರೆ ಯಾರು ಸಂಕಷ್ಟಕ್ಕೆ ಸಿಗಾಕೊಂಡಿದ್ರು ಅಂಥ ಹೊತ್ತಿನಲ್ಲಿ ಸಂಘ ಅವ್ರ ಪರವಾಗಿ ನಿಂತಿದೆ. ಬೇರೆ ಬೇರೆ ರೀತಿಯಲ್ಲಿ ಏನು ಸಹಾಯ ಮಾಡ್ಬೋದು, ಅಥವಾ ಅವರು ಬೇರೆ ವಿಚಾರಕ್ಕೆ, ಆ ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಸಹಾಯ ಮಾಡ್ಬೋದು, ಆ ಎಲ್ಲ ಪ್ರಯತ್ನಗಳನ್ನು ಸಂಘ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೆ ಆಯುಷ್ಮಾನ್ ಕಾರ್ಡ್ ದೊರೆಯಲಿದೆಯಾ? ಅದರಲ್ಲಿ ಒಂದು ವಿಚಾರ ಬಂತು, ಏನಂದರೆ ಅದು BPL, APL, BPL ಅಂತೇಳಿ 2 ಥರದ ಇದು ಸೌಲಭ್ಯ ಇದೆ. ಅದು APL ಕಾರ್ಡ್ ಆದರೆ 70% ಹಣವನ್ನು ಅವರು ಚಿಕಿತ್ಸಾ ಸೌಲಭ್ಯದಲ್ಲಿ ಕಟ್ಟಬೇಕು. ಅದನ್ನು ಈ ಥರದ ಪತ್ರಕರ್ತರ ಮುಂಚೆ APL ಇದರೊಳಗಡೆ ಸೇರಿಸಿ ಅಷ್ಟು ಆ ಸೌಲಭ್ಯನ ಕೊಡಲಿಕ್ಕೆ ಹೊರಟಿದ್ರು. ಆದರೆ ಮುಖ್ಯಮಂತ್ರಿಗಳಾಗಿ ನಾವು ಗಮನಕ್ಕೆ ತಂದಂಥ ಹೊತ್ತಿನಲ್ಲಿ ಅವರು ಕೊನೆಗೆ ಈ ಪತ್ರಕರ್ತರಿಗಾಗಿ
ವಿಶೇಷವಾದ ಪ್ಯಾಕೇಜ್ ಮಾಡಿ ಅಷ್ಟು ಹಣವನ್ನು ಫ್ರೀ ಅಂತ ಮಾಡಿದ್ದಾರೆ. ಅವರು ಏನು ವಾರ್ತಾ ಇಲಾಖೆ ಅಥವಾ ಸರ್ಕಾರ ಬೇರೆ ರೂಪದಲ್ಲಿ ಆಸ್ಪತ್ರೆಗೆ ಕಟ್ಟಬೇಕು ಅಷ್ಟು ಹಣವನ್ನು ಸರ್ಕಾರದಿಂದಲೇ ನಾವು ಹಣ ಕಟ್ತೀವಿ, ನೀವು ಹಣ ಕಟ್ಟುವಂಥ ಅಗತ್ಯ ಇಲ್ಲ ಅಂತೇಳಿ ಮಾಡಿದ್ದಾರೆ. ಹಂಗಾಗಿ ಉಚಿತವಾಗಿ ಎಲ್ಲ ಪತ್ರಕರ್ತರಿಗೆ, ಮಾನ್ಯತೆ ಪಡೆದಂಥ ಪತ್ರಕರ್ತರು ಮತ್ತು ಮಾನ್ಯತೆ ಪಡೆದ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರಿಗೆ ಈ ಸೌಲಭ್ಯ ಸಿಗುತ್ತೆ. ಉಚಿತವಾಗಿ ಆ ಸೌಲಭ್ಯ ಸಿಗುತ್ತೆ. ಪ್ರತಿಯೊಂದು ರಾಜ್ಯದಲ್ಲೂ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಈಗಾಗಲೇ ಕಳೆದ ಬಾರಿ 35ನೇ ರಾಜ್ಯ ಸಮ್ಮೇಳನ ಮಾಡೋದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ತುಂಬ ಮಾದರಿಯಾಗಿ, ವಿಭಿನ್ನವಾಗಿ, ವಿಶೇಷವಾಗಿ ಒಂದು ಗಮನ ಸೆಳೆಯುವ ರೀತಿಯಲ್ಲಿ ಕೆಲಸವನ್ನು ಮಾಡಿದಂಥ ಸಂಘ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ ಶ್ರೀನಿವಾಸ್ ನಾಯಕ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಸಂಘವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಅನೇಕ ಹಿರಿಯರು ಇದರ ಸಂಘದ ಜೊತೆಗೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಸಮ್ಮೇಳನ ನಡೀಲಿಕ್ಕೆ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಕೂಡ ಕಾರಣಕರ್ತರಿದ್ದಾರೆ. ಅದೇ ಕಾರಣಕ್ಕಾಗಿ ನಾವು ಈ ಸಂಘವನ್ನು ಮಾದರಿ ಸಂಘ ಅಂತೇಳಿ ಭಾವಿಸಿ ಆ ಸಂಘದ ನಮ್ಮ ರಾಜ್ಯ ಸಂಘದಿಂದ ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅವರು ಬೆಂತಟ್ಟುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನೂ ಚೆನ್ನಾಗಿ ಅವ್ರ ಕೆಲಸವನ್ನು ಮಾಡಲಿ ಅಂತೇಳಿ ನಿರೀಕ್ಷೆ ಮಾಡ್ತೀವಿ. ಮುಂದಿನ ಪತ್ರಕರ್ತರ ರಾಜ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಅದರ ಸಿದ್ಧತೆಗಳು ನಡೆಯುತ್ತಿದೆ. ಈಗ ನಮಗೆ ಅದು ಬಹಳ ದೊಡ್ಡ ಸವಾಲು. ಕರೋನಾ ಹೀಗೆ ಬರುತ್ತೆ ಅಂತೇಳಿ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಕನಿಷ್ಠ ಇಲ್ಲಿ ಸಮ್ಮೇಳನ ನಮಗೆ ಆಗಲಿಕ್ಕೆ ಅವಕಾಶ ಆಯ್ತಲ್ಲ, ಅದಕ್ಕೆ ನಾವು ಒಂದು ದೈವ ಕೃಪೆ ಅಂತೇಳಿ ಒಂದು ಋಣಿಯಾಗಿದ್ದೇವೆ. ಮುಂದಿನ ಸಮ್ಮೇಳನದ ನಾವು ಯೋಚನೆಯನ್ನು ಕಲಬುರಗಿಯಲ್ಲಿ ಮಾಡಬೇಕು ಅಂತೇಳಿ ಕಳೆದ ಸಮ್ಮೇಳನ ಇಲ್ಲೇ ನಡೆದಂಥ ಸಮ್ಮೇಳನದಲ್ಲಿ ಘೋಷಣೆಯನ್ನು ಮಾಡಿದ್ದೇವೆ. ಕಲಬುರಗಿಯಲ್ಲಿ 36ನೇ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಮ್ಮೇಳನ ನಡೆಯುತ್ತೆ, KWJ ಸಮ್ಮೇಳನ. ಆದರೆ ಅದಕ್ಕೆ ಸಿದ್ಧತೆ ಈ ಹೊತ್ತಿನಲ್ಲಿ ಕಷ್ಟ. ಕರೋನಾದ ಸಂದರ್ಭ ಏನು, ಲಸಿಕೆ ಬಂದ ಮೇಲೆ ಅದನ್ನು ಮಾಡಬೇಕು ಅಥವಾ ಮುಂಚೆ ಮಾಡಬೇಕು, ಈ ಥರದ ಮುಂದಿನ ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವಿಶೇಷವಾಗಿ ಈ ಮಂಗಳೂರಿನಲ್ಲಿ ನಮ್ಮ 35ನೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನ ನಡೆದ ದಿನದಿಂದ ಇವತ್ತಿನವರೆಗೂ ನಾನು ಇಲ್ಲಿ ಮಂಗಳೂರಿಗೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಬಿಕಾಸ್ ಆವತ್ತು ನಾವು ಏನು ಸಮ್ಮೇಳನ ಮುಗಿಸಿ ಹೋದ್ವಿ, ಕರೋನಾದ ಲಾಕ್ಡೌನ್ ಮತ್ತು ಕರೋನಾದ ಕರಿ ನೆರಳು ಶುರುವಾಯಿತು. ಹಂಗಾಗಿ ಎಲ್ಲೂ ಕೂಡ ನಾವು ಬರಲಿಕ್ಕಾಗಲಿಲ್ಲ, ಎಲ್ಲರೂ ಒಟ್ಟಾಗಿ ಸೇರಲಿಕ್ಕಾಗಲಿಲ್ಲ. ಆದರೆ ಇವತ್ತು ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡೋ ಮೂಲಕ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಲಿಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಈ ಭಾಗ ಕರಾವಳಿ ಭಾಗದ ಎಲ್ಲ ಪತ್ರಕರ್ತರನ್ನು ನಾನು ನೆನಪು ಮಾಡ್ಕೊಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಿಮ್ಮ ಟಿವಿಯು ಕೂಡ ನಾನು ವಂದನೆಗಳನ್ನು ಸಲ್ಲಿಸ ಬಯಸ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.